ಈಗಾಗಲೇ ಡಿ ಬಾಸ್ ಅವರು ಕೈಗೆತ್ತಿಕೊಂಡಿರುವ ಚಿತ್ರ ಅಂದರೆ ಅದು ಕ್ರಾಂತಿ. ಯಜಮಾನ ಚಿತ್ರತಂಡದಿಂದ ನಿರ್ಮಾಣವಾಗ್ತಿರುವ ಈ ಸಿನಿಮಾದ ನಿರ್ದೇಶಕರು ವಿ ಹರಿಕೃಷ್ಣ. ಹಾಗೆ ಈ ಚಿತ್ರದ ನಿರ್ಮಾಪಕರು ಶೈಲಜಾ ಹಾಗೂ ಬಿ ಸುರೇಶ್ ಅವರು. ಪಕ್ಕಾ ಕನ್ನಡ ಟೀಮ್ ಅನ್ನು ಇಟ್ಕೊಂಡು ಮಾಡ್ತಾ ಇರುವ ಈ ಚಿತ್ರದ ನಾಯಕಿ ರಚಿತಾ ರಾಮ್. ಹಲವು ವರ್ಷಗಳ ಬಳಿಕ ಡಿ ಬಾಸ್ಗೆ ರಚಿತಾ ರಾಮ್ ನಾಯಕಿ ನಟಿಯಾಗಿ ಅಭಿನಯಿಸ್ತಾ ಇದ್ದಾರೆ. ಹೀಗಾಗಿ ಕನ್ನಡಿಗರಿಗೆ ಒಂದಿಷ್ಟು ನಿರೀಕ್ಷೆಗಳು ಈ ಚಿತ್ರದ ಬಗ್ಗೆ ಹೆಚ್ಚಾಗಿಯೇ ಇದೆ. ಪಂಚಭಾಷೆಯಲ್ಲಿ ನಿರ್ಮಾಣವಾಗ್ತಾ ಇರುವ ಈ ಚಿತ್ರ ಅಕ್ಷರ ಕ್ರಾಂತಿಯ ಬಗ್ಗೆ ತಿಳಿಸುತ್ತೆ. ಆದರೆ ಈ ಸಿನಿಮಾ ಕರ್ನಾಟಕವನ್ನು ಹೊರತುಪಡಿಸಿ ಬೇರೆ ಕಡೆಗಳಲ್ಲಿ ರೀಚ್ ಆಗುತ್ತಾ ಅನ್ನೋ ಪ್ರಶ್ನೆಯೊಂದು ಎದ್ದಿದೆ. ಯಾಕಂತೇಳಿದ್ರೆ ಈ ಚಿತ್ರದಲ್ಲಿ ಕನ್ನಡಿಗರನ್ನು ಬಿಟ್ಟರೆ ಮಿಕ್ಕುಳಿದ ಕಲಾವಿದರು ತಂತ್ರಜ್ಞರು ಯಾರು ಕೂಡ ಇಲ್ಲ. ಹೀಗಾಗಿ ಈ ಸಿನಿಮಾ ಕರ್ನಾಟಕವನ್ನು ಹೊರತುಪಡಿಸಿ ಬೇರೆ ರಾಜ್ಯಗಳಲ್ಲಿ ಕ್ಲಿಕ್ ಆಗುತ್ತಾ ಅನ್ನೋ ಪ್ರಶ್ನೆಯೊಂದು ಎದ್ದಿದೆ. ಯಾಕಂತೇಳಿದ್ರೆ ಇಲ್ಲಿ ಕಾರಣಗಳು ಹಲವು ಇರಬಹುದು. ಅದರಲ್ಲಿ ಮುಖ್ಯವಾದದ್ದು ದರ್ಶನ್ ಅನ್ನೋ ಹೆಸರು. ಕರ್ನಾಟಕದಲ್ಲಿ ಡಿ ಬಾಸ್ಗೆ ಇರುವಂತಹ ಫ್ಯಾನ್ಸ್ ಕ್ರೇಜ್ ಗೊತ್ತೇ ಇದೆ. ಹೀಗಾಗಿ ಡಿ ಬಾಸ್ ಅನ್ನೋ ಒಂದು ಹೆಸರು ಸಾಕು ಈ ಸಿನಿಮಾ ಗೆಲ್ಲೋದಕ್ಕೆ, ಅದು ಕೇವಲ ಕರ್ನಾಟಕದಲ್ಲಿ. ಆದರೆ ಬೇರೆ ರಾಜ್ಯದಲ್ಲಿ ನೋಡೋದಾದರೆ ಅಲ್ಲಿಯ ನಟರನ್ನು ಕೂಡ ಹಾಕಿದರೆ ಈ ಚಿತ್ರಕ್ಕೆ ಪ್ಲಸ್ ಆಗುವಂಥ ಸಾಧ್ಯತೆ ಇದೆ. ಆದರೆ ಬೇರೆ ಚಿತ್ರರಂಗದ ಯಾವ ಕಲಾವಿದರು ಈ ಸಿನಿಮಾದಲ್ಲಿ ಇಲ್ಲ ಅನ್ನೋದೇ ಈ ಚಿತ್ರದ ಮೈನಸ್ ಪಾಯಿಂಟ್. ಹೀಗಾಗಿ ಕರ್ನಾಟಕದಲ್ಲಿ ಈ ಸಿನಿಮಾ ರಿಲೀಸ್ಗೂ ಮುನ್ನವೇ ಗೆದ್ದೇ ಗೆಲ್ಲುತ್ತೆ. ಆದರೆ ಬೇರೆ ರಾಜ್ಯದಲ್ಲಿ ಈ ಚಿತ್ರದ ಪರಿಸ್ಥಿತಿ ಏನು? ಇನ್ನು ತೆಲುಗು ನಾಡಿನತ್ತ ನಾವು ಕಣ್ಣಾಯಿಸಿದ್ರೆ ಕನ್ನಡ ಚಿತ್ರಕ್ಕೆ ತಕ್ಕ ಮಟ್ಟಿನ ಮಾರ್ಕೆಟ್ ಆಂಧ್ರ ಪ್ರದೇಶದಲ್ಲೂ ಈಗೀಗ ಓಪನ್ ಆಗ್ತಾ ಇದೆ. ಈಗಾಗಲೇ ದರ್ಶನ್ ಅವರ 2 ಸಿನಿಮಾಗಳು, ಒಂದು ಕುರುಕ್ಷೇತ್ರ ಮತ್ತೊಂದು ರಾಬರ್ಟ್, ಈ 2 ಸಿನಿಮಾಗಳು ಅಲ್ಲಿ ರಿಲೀಸ್ ಆಗಿದೆ. ಬಹುದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೂಡ ಆಗಿದೆ. ಹೀಗಾಗಿ ದರ್ಶನ್ ಅವರು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದ ಜನತೆಗೆ ತುಂಬಾ ಚಿರಪರಿಚಿತರು. ಹೀಗಾಗಿ ಆಂಧ್ರ ಪ್ರದೇಶದಲ್ಲಿ ಯಾವುದೇ ಸಮಸ್ಯೆಯಾಗುವ ಲಕ್ಷಣಗಳು ಕಾಣ್ತಾ ಇಲ್ಲ. ಆದರೆ ತಮಿಳುನಾಡು, ಕೇರಳ ಹಾಗೆ ಉತ್ತರ ಭಾರತ ಇವಿಷ್ಟು ಕಡೆಗಳಲ್ಲಿ ಒಟ್ಟಾರೆಯಾಗಿ ಹೇಳಬೇಕಂತೇಳಿದರೆ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ಈ 3 ರಾಜ್ಯಗಳನ್ನು ಹೊರತುಪಡಿಸಿ ಮಿಕ್ಕುಳಿದ ಕಡೆ ಕ್ರಾಂತಿ ಕ್ಲಿಕ್ ಆಗುತ್ತಾ ಅನ್ನೋ ಬಹುದೊಡ್ಡ ಪ್ರಶ್ನೆಯೊಂದು ಎದ್ದಿದೆ. ಯಾಕಂತೇಳಿದರೆ ಮೊದಲೇ ಹೇಳಿದಾಗೆ ಇದೊಂದು ಪ್ಯಾನ್ ಇಂಡಿಯಾ ಸಿನಿಮಾ. ಕನ್ನಡದ ಜೊತೆಗೆ ತೆಲುಗು, ತಮಿಳು, ಮಲಯಾಳಂ ಹಾಗೆ ಹಿಂದಿ ಭಾಷೆಯಲ್ಲಿ ನಿರ್ಮಾಣಗೊಳ್ಳುವಂತಹ ಸಿನಿಮಾ. ಅಲ್ಲಿಯ ಕಲಾವಿದರು, ಅಲ್ಲಿಯ ತಂತ್ರಜ್ಞರನ್ನು ಹಾಕಿಕೊಳ್ಳದೆ ಸಿನಿಮಾವನ್ನು ನಿರ್ಮಿಸಿದರೆ ಅಲ್ಲಿನ ಜನತೆ ನಮ್ಮ ಸಿನಿಮಾವನ್ನು ಒಪ್ಕೋತಾರಾ ಅನ್ನೋ ಪ್ರಶ್ನೆಯೊಂದು ಗಾಂಧಿನಗರದಲ್ಲಿ ಹರಿದಾಡ್ತಾ ಇದೆ. ಹೀಗಾಗಿ ಈ ಸಿನಿಮಾ ಎಡಬಿದ್ದು ಎಲ್ಲಿ? ಕೇವಲ ದರ್ಶನ್ ಅವರನ್ನು ಫೋಕಸ್ ಮಾಡ್ತಾ ಈ ಸಿನಿಮಾ ಕರ್ನಾಟಕದ ಮಾರ್ಕೆಟ್ನ ಬಗ್ಗೆಯಷ್ಟೇ ಗಮನ ಹರಿಸಿದೆ. ಅದನ್ನು ಹೊರತುಪಡಿಸಿ ಬೇರೆ ರಾಜ್ಯಗಳ ಮಾರ್ಕೆಟ್ ಬಗ್ಗೆ ಚಿಂತಿಸಿಲ್ವಾ ಅನ್ನೋದು ಕೂಡ ಇಲ್ಲಿ ಗಮನಾರ್ಹ. ಅದೇನೇ ಇರಲಿ, ಕರ್ನಾಟಕದಲ್ಲಿ ಈ ಸಿನಿಮಾ ಮತ್ತೊಂದು 100 ಕೋಟಿ ಕ್ಲಬ್ ಸೇರುವಂತಹ ಸಾಧ್ಯತೆ ದಟ್ಟವಾಗಿದೆ. ಆದರೆ ಬೇರೆ ರಾಜ್ಯಗಳಲ್ಲಿ ಯಾಕಂತೇಳಿದ್ರೆ ಪ್ರಸ್ತುತ ದರ್ಶನ್ ಅವರಿಗೆ ಯಾವುದೇ ಪ್ರಚಾರವನ್ನು ಯಾವುದೇ ಮಾಧ್ಯಮಗಳು ನೀಡ್ತಾ ಇಲ್ಲ. ಹೀಗಾಗಿ ಚಿತ್ರದ ಅಪ್ಡೇಟ್ಗಳು ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಬೇರೆ ರಾಜ್ಯದ ಜನತೆಗೆ ಈ ಸಿನಿಮಾದ ಬಗ್ಗೆ ಅಪ್ಡೇಟ್ ಸಿಗದೇ ಇರುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿಯೇ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ಸಿನಿಮಾದ ಬಗ್ಗೆ ದರ್ಶನ್ ಅಭಿಮಾನಿಗಳೇ ಸಿಕ್ಕಾಪಟ್ಟೆ ಪ್ರಚಾರವನ್ನು ಮಾಡ್ತಿದ್ದಾರೆ. ಆದರೆ ಮಾಧ್ಯಮಗಳು ಮಾಡ್ತಾ ಇಲ್ಲ ಅನ್ನೋದೇ ಒಂದು ಮೈನಸ್ ಪಾಯಿಂಟ್ ಆಗಬಹುದಾ? ಅದು ನಮ್ಮ ರಾಜ್ಯದಲ್ಲಿ ಅಲ್ಲ, ಬೇರೆ ರಾಜ್ಯಗಳಲ್ಲಿ ಇದೊಂದು ಮೈನಸ್ ಪಾಯಿಂಟ್ ಆಗಬಹುದಾ ಅನ್ನೋ ಪ್ರಶ್ನೆಯೂ ಕೂಡ ಗಮನಾರ್ಹ. ಅದೇನೇ ಇರಲಿ, ಕರ್ನಾಟಕದಲ್ಲಿ ಈ ಸಿನಿಮಾ ಗೆದ್ದೇ ಗೆಲ್ಲುತ್ತೆ. ಆದರೆ ಬೇರೆ ರಾಜ್ಯದಲ್ಲಿ ಈ ಸಿನಿಮಾ ಗೆಲ್ಲುತ್ತಾ ಅನ್ನೋ ಪ್ರಶ್ನೆ ಬಹುದೊಡ್ಡದಾಗಿದೆ. ಇನ್ನು ರಾಬರ್ಟನ್ನು ನಾವು ಗಮನಿಸಿದರೆ ಜಗಪತಿ ಬಾಬು ಅವರು ಈ ಚಿತ್ರದ ಒಂದು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದರು. ಆಂಧ್ರ ಪ್ರದೇಶದಲ್ಲಿ ಇದೇ ಅವರಿಗೆ ಪ್ಲಸ್ ಪಾಯಿಂಟ್ ಆಯಿತು. ಇನ್ನು ಉತ್ತರ ಭಾರತದತ್ತ ನಾವು ನೋಡೋದಾದರೆ ಕಿಶನ್ ಅವರು ಈ ಚಿತ್ರದ ಒಂದು ಪಾತ್ರದಲ್ಲಿ ಅಭಿನಯಿಸಿದರು. ಭೋಜ್ಪುರಿಯ ಒಬ್ಬ ದೊಡ್ಡ ಸ್ಟಾರ್ ನಟ ಆಗಿರುವಂತಹ ಕಿಶನ್ ಅವರು ಈ ಚಿತ್ರದಲ್ಲಿ ಅಭಿನಯಿಸಿದ್ದೇ ಅಲ್ಲಿಯ ಆ ಭಾಗದ ಜನತೆಗೆ ತುಂಬಾ ಅಚ್ಚುಮೆಚ್ಚಾಯಿತು. ಹೀಗಾಗಿ ಉತ್ತರ ಭಾರತೀಯರು ಕೂಡ ಈ ಸಿನಿಮಾವನ್ನು ಹಿಂದಿಗೆ ಡಬ್ಬಿಂಗ್ ಮಾಡಿ, ಭೋಜ್ಪುರಿಗೆ ಡಬ್ಬಿಂಗ್ ಮಾಡಿ ಅಂತ ಕೇಳಿಕೊಂಡ್ರು. ಆ ಬಳಿಕ ಆಯಾಯ ಭಾಷೆಗಳಿಗೆ ಅದು ಡಬ್ಬಿಂಗ್ ಆಯಿತು. ತುಂಬಾ ಅಲ್ಲಿನ ಜನತೆ ಇಷ್ಟಪಟ್ಟುಕೊಂಡು ಅಲ್ಲಿನ ಜನತೆ ಈ ಸಿನಿಮಾವನ್ನು ಮೆಚ್ಚಿಕೊಂಡ್ರು. ಆದರೆ ಕ್ರಾಂತಿ ಸಿನಿಮಾದಲ್ಲಿ ಯಾವ ನಟರು ಕೂಡ ಕಾಣಿಸ್ತಾ ಇಲ್ಲ. ಕೇವಲ ಕನ್ನಡದ ನಟರಷ್ಟೇ ಈ ಸಿನಿಮಾದಲ್ಲಿ ಇದ್ದಾರೆ. ಹೀಗಾಗಿ ಈ ಸಿನಿಮಾವನ್ನು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಮಾಡಿದರೆ ಇದು ಅಲ್ಲಿಯ ಜನತೆಗೆ ತಲುಪೋದು ಸಂಶಯ ಎಂದು ಹೇಳಲಾಗುತ್ತೆ. ಪ್ರಸ್ತುತ ಜಗಜ್ಜಾಹಿರ ಆಗಿರುವಂತೆ ಈ ಸಿನಿಮಾದಲ್ಲಿ ಕನ್ನಡದ ನಟರನ್ನು ಬಿಟ್ಟರೆ ಬೇರೆ ಯಾವ ನಟರು ಕೂಡ ಇಲ್ಲ ಎಂದು ಹೇಳಲಾಗುತ್ತೆ. ಆದರೆ ಇನ್ಸೈಡ್ನಲ್ಲಿ ಯಾವ್ಯಾವ ನಟ ಇದ್ದಾರೆ ಗೊತ್ತಿಲ್ಲ. ಅದೇನೇ ಇರಲಿ, ನಮ್ಮ ಕನ್ನಡದ ಸಿನಿಮಾ ಕ್ರಾಂತಿ ಕೇವಲ ಕರ್ನಾಟಕ ಮಾತ್ರವಲ್ಲ, ದೇಶ ವಿದೇಶದಾದ್ಯಂತ ಸದ್ದು ಮಾಡಲಿ, ಹಾಗೆ
ಪಂಚಭಾಷೆಯಲ್ಲಿ ಏಕಕಾಲಕ್ಕೆ ರಿಲೀಸ್ ಆಗಿ ಎಲ್ಲ ಬಾಕ್ಸ್ ಆಫೀಸ್ ಅನ್ನು ಉಡಿಸ್ ಮಾಡಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.